ಮಂಗಳೂರಿನ ಕಂಕನಾಡಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗದ ಶಸ್ತ್ರಚಿಕಿತ್ಸಾ ಮುಂದುವರಿಕೆ 2018 ಮತ್ತು ಸ್ನಾತಕೋತ್ತರ ಪದವಿ ರಜತ ಮಹೋತ್ಸವ ಸಮಾರಂಭ ನಡೆಯಿತು. ನಗರದ ಕಂಕನಾಡಿ ಫಾದರ್ ಮುಲ್ಲರ್ನ ಡೆಸಿನಿಯಲ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಹೆಸರಾಂತ ವೈದ್ಯ ಡಾಕ್ಟರ್ ವೈಎಸ್ ರೈ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ವೈದ್ಯಕೀಯ ಕ್ಷೇತ್ರದಲ್ಲಿ ತಾಂತ್ರಿಕತೆಯ ಬಳಕೆ ಹೆಚ್ಚಾಗಿರುವುದರಿಂದ ಸಮಯದ ಉಳಿತಾಯವಾಗುತ್ತದೆ. ಮಾನವನ ವಿವೇಚನಾ ಶಕ್ತಿ, ರೋಗಿಯ ಬಗ್ಗೆ ಗಮನಿಸಿ ಚಿಕಿತ್ಸೆ ನೀಡುವ ಪ್ರವೃತ್ತಿ ಇಂದಿಗೂ ಮಹತ್ವ ಪಡೆದಿದೆ ಎಂದು ಹೇಳಿದರು. In particular and the organizers for honoring me with this invitation to take part in this celebrations and share my time and thoughts with you. Silver Jubilee celebration is a very important milestone in any field. 25 years in an individual's life is a major chunk, though it may not be to a major institution. ಡಾಕ್ಟರ್ ಜೆಪಿ ಆಳ್ವ ಮಾತನಾಡಿ, ಕ್ಲಿನಿಕಲ್ ಮೆಡಿಸಿನ್ ವಿಭಾಗ ತೆರೆಮರೆಗೆ ಸರಿಯಲು ಇತ್ತೀಚಿನ ತಾಂತ್ರಿಕ ಕ್ಷೇತ್ರದ ಪ್ರಗತಿ ಮತ್ತು ಕೃತಕವಾಗಿ ನಿರ್ಮಾಣವಾಗಿರುವ ತಂತ್ರಜ್ಞಾನದ ಶಾಖೆಯ ಬಳಕೆ ಮುಖ್ಯ ಕಾರಣವಾಗಿದೆ ಎಂದು ಹೇಳಿದರು. I came across my good old classmate after almost about 30-35 years. The wonderful contribution. She comes every year to the College of Bangalore Medical College. She shares her knowledge with the as far as anesthesia is concerned, and then she's contributed not only with her knowledge but generously in terms of the money also. She's contributed a huge amount, nearly to the tune of 50 lakh for the development of the e-library at the Bangalore Medical College. A worthwhile example to be quoted to each one of you. ಕಾರ್ಯಕ್ರಮವನ್ನು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ನಿರ್ದೇಶಕ ರೆವರೆಂಡ್ ಫಾದರ್ ರಿಚರ್ಡ್ ಕುವೆಲ್ಲೋ ಉದ್ಘಾಟಿಸಿದರು. ಈ ಸಂದರ್ಭ ಸಂಘಟನಾ ಅಧ್ಯಕ್ಷ ಡಾಕ್ಟರ್ ಲಿಯೋ ತಾವ್ರು, ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಕ್ಲೆಮೆಂಟ್ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.